ತ್ರೈಲೋಕ್ಯಗುರು ಶ್ರೀಮನ್ಮಧ್ವಾಚಾರ್ಯರು ತಮ್ಮ ಪೂರ್ವಾಶ್ರಮದ ಸಹೋದರರಾದ ಹಾಗೂ ಸೋದೆ ವಾದಿರಾಜ ಮಠದ ಮೂಲಪುರುಷರಾದ ಶ್ರೀ ವಿಷ್ಣುತೀರ್ಥಾಚಾರ್ಯರಿಗೆ ಅನುಗ್ರಹಿಸಿ ನೀಡಿದ ಶ್ರೀ ಭೂವರಾಹ ದೇವರು, ರಾಜರಿಗೆ ಒಲಿದು ಬಂದ ಶ್ರೀ ಹಯಗ್ರೀವ ದೇವರು, ಭೀಮಸೇನ ದೇವರು ಪೂಜಿಸಿದ ಲಕ್ಷ್ಮೀ ನರಸಿಂಹ ದೇವರು, ರಾಜರು ಗೌತಮ ಗುಹೆಯನ್ನು ತಂದು ಪೂಜಿಸಿದ ವಿಠ್ಠಲ ದೇವರು, ಮಧ್ವಾಚಾರ್ಯರು ಪೂಜಿಸಿದ ಕಡುಗೋಲು ಶ್ರೀ ಕೃಷ್ಣದೇವರು, ಮಧ್ವಾಚಾರ್ಯರು ಪೂಜಿಸಿದ ಗರುಡವಾಹನ ಲಕ್ಷ್ಮೀ ನಾರಾಯಣ ದೇವರು, ರಾಜರು ಬಾಲಿ ಭಂಡಾರದಿಂದ ತಂದು ಪೂಜಿಸಿದ ರಾಮಚಂದ್ರ ದೇವರು ಹಾಗೂ ವಿಠ್ಠಲ ದೇವರು, ರಾಜರು ತಿರುಪತಿಗೆ ಹೋದಾಗ ಅಲ್ಲಿ ಒಲಿದು ಬಂದ ಶ್ರೀಭೂ ಸಮೇತ ಸುವರ್ಣ ಶ್ರೀನಿವಾಸ ದೇವರು, ರಾಜರು ಜೈನ ಬಸದಿಯಲ್ಲಿ ಜಯಿಸಿ ತಂದ ಬಚ್ಚೆಯ ವಿಠ್ಠಲ ದೇವರು, ರಾಜರು ಕುಮಾರ ಪರ್ವತಕ್ಕೆ ಹೋದಾಗ ಅಲ್ಲಿ ವಿಷ್ಣುತೀರ್ಥಾಚಾರ್ಯರು ನೀಡಿದ ಹಯಗ್ರೀವ ದೇವರು, ಮಧ್ವಾಚಾರ್ಯರು ಊರ್ಧ್ವಬದರಿಗೆ ಹೋದಾಗ ಅಲ್ಲಿ ಶ್ರೀ ವೇದವ್ಯಾಸ ದೇವರು ನೀಡಿದ ವ್ಯಾಸಮುಷ್ಟಿ, ವೇದವ್ಯಾಸ Krishna